ಒಂದೆರಡು ದಿನಗಳಿಂದ ಇಡೀ ತುಳುನಾಡಿಗೆ ಏನಾಗಿದೆ ಎಂದೇ ಅರ್ಥವಾಗ್ತಿಲ್ಲ. ಜನರೆಲ್ಲರೂ ಹಾಗೆ ಕೂತು ಹಾಗೆ ಎದ್ದು ಬಿಡ್ತಿದ್ದಾರೆ. ಇವೆಲ್ಲವನ್ನು ನೋಡಿದ ಒಂದಿಷ್ಟು ಮಂದಿ ಏನಿದಾನೆ ಕುಸ್ಕೊಂದುಂಡು ಎಂದು ಕೇಳ್ತಿದ್ದಾರೆ. ಅಷ್ಟಕ್ಕೂ ಏನಿದು ಕುಸ್ಕುವ ಸ್ಟೋರಿ ಎಂದು ಗಾಬರಿಯಾಗಬೇಡಿ, ಇವೆಲ್ಲದಕ್ಕೂ ಉತ್ತರ ಮುಂದಿದೆ ನೋಡಿ. ಕೋಸ್ಟಲ್ ವುಡ್ನಲ್ಲಿ ದಿನದಿಂದ ದಿನಕ್ಕೆ ಭಾರಿ ನಿರೀಕ್ಷೆ ಮೂಡಿಸಿರೋ ರಡ್ಡು ಎಕ್ರೆ ಚಿತ್ರದ ವಿಡಿಯೋ ಸಾಂಗ್ ಡಿಸೆಂಬರ್ 28 ಮಧ್ಯಾಹ್ನ 2 ಗಂಟೆಗೆ ರಿಲೀಸ್ ಆಗಿದೆ. ಈ ವಿಡಿಯೋ ಸಾಂಗ್ ಕೇಳಿದ ತುಳು ಮಂದಿಯ ಮನಸ್ಸು ಹಾಗೆ ಕೂತು ಹಾಗೆ ಎದ್ದು ಬರ್ತಿದೆ. ಕಿಶೋರ್ ಕುಮಾರ್ ಶೆಟ್ಟಿ ಸಂಗೀತವುಳ್ಳ ಈ ಹಾಡಿಗೆ ಶಶಿರಾಜ್ ಕಾವೂರು ಸಾಹಿತ್ಯ ಬರೆದಿದ್ದಾರೆ. ದೀಪಕ್ ಕೊಡಿಕಲ್ ಮತ್ತು ಮಂಜುಶ್ರೀ ಕಾರ್ತಿಕೇಯ ಈ ಸಾಹಿತ್ಯಕ್ಕೆ ದನಿಯಾಗಿದ್ದಾರೆ. ವಿಸ್ಮಯ್ ವಿನಾಯಕ್ ನಿರ್ದೇಶನದ ರಡ್ಡು ಎಕ್ರೆ ಕೋಸ್ಟಲ್ ಅಂಗಳದಲ್ಲಿ ಸಖತ್ ಸದ್ದು ಮಾಡ್ತಿದ್ದು, ಜನವರಿ 10ರಂದು ತುಳುನಾಡಿನಾದ್ಯಂತ ಏಕಕಾಲಕ್ಕೆ ತೆರೆ ಕಾಣಲಿದೆ. ಯುವ ನಿರ್ಮಾಪಕ ಸಂದೇಶ್ ರಾಜ್ ಬಂಗೇರ ಮತ್ತು ರೋಹನ್ ಕೋಡಿಕಲ್ ರಡ್ಡು ಎಕ್ರೆಗೆ ಬಂಡವಾಳ ಹೂಡಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.